ನಾನಾ ಕಾರಣಗಳಿಂದ ಬೀದಿ ಪಾಲಾಗಿ ಸೂರನ ಕಳೆದುಕೊಂಡು ಕಂಗಾಲಾಗಿರುವ ದೇಸಿ ತಳಿಯ ನಾಯಿಬೆಕ್ಕಿನ ಮರಿಗಳಿಗೆ ಹೊಸ ಜೀವನವನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಆನಿಮಲ್ ಕೇರ್ ಟ್ರಸ್ಟ್ ಮತ್ತು ಮಂಗಳೂರಿನ ಕಾರ್ಟೆಕೋರ್ ಜಂಟಿಯಾಗಿ ದೇಸಿ ತಳಿಯ ನಾಯಿಬೆಕ್ಕಿನ ಮರಿಗಳ ದತ್ತು ಕೊಡುವ ಶಿಬಿರವನ್ನ ಮಂಗಳೂರಿನ ಕಾರ್ಟೆಕೋರ್ ಶೋರೂಂನಲ್ಲಿ ಹಮ್ಮಿಕೊಂಡಿತ್ತು. ಮಂಗಳೂರಿನ ಶಕ್ತಿನಗರದಲ್ಲಿರುವ ಆನಿಮಲ್ ಕೇರ್ ಟ್ರಸ್ಟ್ ಬೀದಿ ಪಾಲಾಗುವ ಮುಗ್ಧ ಪ್ರಾಣಿಗಳಿಗೆ ಬೆಚ್ಚಗಿನ ಸೂರು ಒದಗಿಸುವ ಉದ್ದೇಶದಿಂದ ನಿರಂತರವಾಗಿ ದೇಸಿ ತಳಿಯ ಬೆಕ್ಕು ಮತ್ತು ನಾಯಿ ಮರಿಗಳ ದತ್ತು ಸ್ವೀಕಾರ ಶಿಬಿರವನ್ನ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ನಗರದಾದ್ಯಂತ ಆಯೋಜಿಸಿಕೊಂಡು ಬರ್ತಾ ಇದೆ. ಇದೀಗ ಮಂಗಳೂರಿನ ಕಾರ್ಟೆಕೋರ್ ಸಂಸ್ಥೆಯ ಸಹಭಾಗಿತ್ವದೊಂದಿಗೆ ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳ ದತ್ತು ಸ್ವೀಕಾರ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಹಲವಾರು ಮಂದಿ ದೇಸಿ ನಾಯಿ ಹಾಗೂ ಬೆಕ್ಕುಗಳನ್ನು ಖರೀದಿಸಿದ್ರು. ಮಾತ್ರವಲ್ಲದೆ ದೇಸಿ ನಾಯಿ ಹಾಗೂ ಬೆಕ್ಕುಗಳ ಸಾಕಾಣಿಕೆಯ ಕುರಿತು ಆನಿಮಲ್ ಕೇರ್ ಟ್ರಸ್ಟ್ನ ಸದಸ್ಯರು ಮಾಹಿತಿ ನೀಡಿದರು. ಈ ಮರಿಗಳನ್ನು ಅಡಾಪ್ಷನ್ ಮಾಡಿದ ನಂತರ ಪ್ರೊಸೀಜರ್ ಇದೆ, ಅದಕ್ಕೆ ನಾವು ಫಾಲೋ ಅಪ್ ಮಾಡಿ ಹೆಣ್ಣು ಮರಿ ಅಥವಾ ಗಂಡು ಮರಿ ಆದರೂ ಕೂಡ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡೋದನ್ನು ಕಡ್ಡಾಯ ಮಾಡಿದ್ದೇವೆ. ಈ ಥರ ನಮ್ಮ ಬೀದಿಗೆ ಬರುವ ಮರಿಗಳನ್ನು ನಾವು ನಿಯಂತ್ರಿಸ್ತಾ ಇದ್ದೇವೆ ಹಾಗೂ ಈ ಮರಿಗಳಿಗೆ ಬೀದಿಗೆ ಹೋಗೋದು ನಿಯಂತ್ರಿಸ್ತಾ ಇದ್ದೇವೆ. ಒಳ್ಳೆ ಮನೆ ಮುಟ್ಟುವ ಹಾಗೆ ನಮ್ಮ ದೇಸಿ ಮರಿಗಳಿಗೆ ಒಂದು ಮನೆ ಹುಡುಕೋದು ಒಂದು ನಮ್ಮ ಪ್ರಯತ್ನ. ಆಲ್ವೇಸ್ ಬಿಲೀವ್, ಬಿ ಇಂಡಿಯನ್, ಅಡಾಪ್ಟ್ ಇಂಡಿಯನ್ ಡಾಗ್ಸ್, ಡು ನಾಟ್ ಶಾಪ್, ಕಮ್ ಟು ಅ ಶೆಲ್ಟರ್ ಆ್ಯಂಡ್ ಅಡಾಪ್ಟ್. ಮಂಗಳೂರಿನ ಕದ್ರೆ ಶಿವಭಾಗ್ ಬಳಿ ಇರುವ ಕಾರ್ಟೆಕೋರ್ ಮಳಿಗೆಯಲ್ಲಿ ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳ ದತ್ತು ಕೊಡುವ ಶಿಬಿರದಲ್ಲಿ ಹಲವು ಮಂದಿ ಭಾಗವಹಿಸಿದ್ರು. ಆನಿಮಲ್ ಕೇರ್ ಟ್ರಸ್ಟ್ನ ಆಶ್ರಯದಲ್ಲಿ ಅನೇಕ ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನು ದತ್ತು ಪಡೆದುಕೊಂಡ್ರು. ಕೆಲವರು ದೇಸಿ ನಾಯಿಗಳನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಳ್ತಾರೆ. ದೇಸಿ ನಾಯಿಯ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವ ಮೂಲಕ ತಮ್ಮ ಪ್ರೀತಿಯನ್ನ ತೋರ್ಪಡಿಸಿಕೊಳ್ತಾರೆ ಅಂತಾರೆ ಕಾರ್ಟೆಕೋರ್ನ ಮಾಲಕ ಮುಖೇಶ್ ಹೆಗ್ಡೆ. ಒಂದು ಮೈತ್ರಿಯರು ಒಂದು ಚಿಕ್ಕ ಹುಡುಗಿ, ಪುಟ್ಟ ಹುಡುಗಿ, ಅವಳೆ ಒಂದು 5 ವರ್ಷ ಮುಂಚೆ ಅನಿಮಲ್ ಕೇರ್ ಟ್ರಸ್ಟ್ಗಳಿಂದ ಒಂದು ನಾಯಿಯನ್ನು, ಒಂದು ಹೆಣ್ಣು ಮರಿ ಅನ್ನು ಅವರ ಮನೆಗೆ ಕೊಂಡೋಗಿ ಅದನ್ನು ಬಹಳ ಪ್ರೀತಿಯಲ್ಲಿ ಸಾಕಿ ಒಂದು 5 ವರ್ಷದ ಅದರದ್ದು 5 ವರ್ಷ ಆಗಿದೆ ಈಗ ನಾಯಿಗೆ. 5 ವರ್ಷದ ಒಂದು ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮೊನ್ನೆ ಮೇ 1ಗೆ ಅದರ ಬರ್ತ್ಡೇ ಸೆಲೆಬ್ರೇಷನ್ಸ್ ಅವರು ಮಾಡಿದ್ದಾರೆ. ಭಾಳ ಅತ್ಯುತ್ತಮವಾಗಿ ಆ ರೀತಿ ಅದೊಂದು ವೆರಿ ಗುಡ್ ಎಕ್ಸಾಂಪಲ್. ಶಿ ಈಸ್ ಅನ್ ಇನ್ಸ್ಪಿರೇಷನ್. ದಯವಿಟ್ಟು ಮಂಗಳೂರಿನವರಿಗೆ ಮತ್ತು ತುಂಬ ಹೃದಯದ ಕೃತಜ್ಞತೆ ನಾನು ಅನಿಮಲ್ ಟ್ರಸ್ಟ್ ಕೇರ್ ಪರವಾಗಿ. ಅಂದರೆ ಒಳ್ಳೆ ರೆಸ್ಪಾನ್ಸ್ ನೀವು ಕೊಟ್ಟಿದ್ದೀರಾ. ಈ ರೀತಿ ನಾವು ಇಂಥ ನಾಯಿಗಳಿಗೆ, ಒಂದು ನಿರ್ಗತಿಕ ನಾಯಿಗಳಿಗೆ ಒಂದು ಶೆಲ್ಟರ್ ಕೊಡುವ ಮೂಲಕ ನೀವೆಲ್ಲ ತುಂಬ ಸಹಕಾರ ಕೊಟ್ಟಿದ್ದೀರಾ. ಅದಕ್ಕೆ ನಮ್ಮ ತುಂಬ ಕೃತಜ್ಞತೆಗಳು. ಪ್ರಾಣಿಗಳ ಸುರಕ್ಷತಾ ದೃಷ್ಟಿಯಿಂದ ಕೆಲವೊಂದು ನಿಯಮಗಳನ್ನು ಕೂಡ ರೂಪಿಸಲಾಗಿದೆ. ನೋಂದಣಿ ಶುಲ್ಕ 200 ರೂಪಾಯಿ ಇದ್ದು, ಇದರಲ್ಲಿ ರೇಬಿಸ್ ತಡೆಯುವ ಲಸಿಕೆಯ ಶುಲ್ಕವೂ ಸೇರಿದೆ. ಶಿಬಿರದಲ್ಲಿ ಪ್ರಾಣಿಗಳನ್ನು ದತ್ತು ಪಡೆಯಲು ನಿಮ್ಮ ವಿಳಾಸದ ನಕಲು ಪತ್ರವನ್ನು ಕಡ್ಡಾಯವಾಗಿ ನೀಡಬೇಕಾಗುತ್ತೆ. ಅಲ್ಲದೆ ನಾಯಿ ಬೆಕ್ಕಿಗೆ ಸಂತಾನವಾಗದಂತೆ ಚಿಕಿತ್ಸೆಯನ್ನ ಮಾಡಿಸಬೇಕು. ಜೊತೆಗೆ ನಾಯಿ ಬೆಕ್ಕಿನ ಮರಿಯ ಬಗ್ಗೆ ವರದಿ ನೀಡುವುದು ಕೂಡ ಕಡ್ಡಾಯವಾಗಿದೆ. ಇದರ ಜೊತೆಯಲ್ಲಿ ಜನಸಾಮಾನ್ಯರಿಗೆ ಉತ್ತಮ ಸಂದೇಶವನ್ನ ನೀಡುವ ನಿಟ್ಟಿನಲ್ಲಿ ಈ ಶಿಬಿರವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಮಂಗಳೂರಿನ ಶಕ್ತಿನಗರದಲ್ಲಿರುವ ಆನಿಮಲ್ ಕೇರ್ ಟ್ರಸ್ಟ್ ಹಾಗೂ ಕಾರ್ಟೆಕೋರ್ ಜಂಟಿಯಾಗಿ ದೇಸಿ ತಳಿಯ ನಾಯಿ ಬೆಕ್ಕಿನ ಮರಿಗಳ ದತ್ತು ಕೊಡುವ ಶಿಬಿರಕ್ಕೆ ಸಾರ್ವಜನಿಕ ವಲಯದಿಂದ ಪ್ರಶಂಸೆ ವ್ಯಕ್ತವಾಯಿತು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.